ವಿಜಯೇಂದ್ರ ಇವರ ಕೈಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಸಮಯೋಚಿತ. ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ಹೈಕಮಾಂಡ್ಗೆ ಅಭಿನಂದನೆ ಸಲ್ಲಿಸುತ್ತೀನಿ ಎಂದು ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯೇಂದ್ರ ಇವರನ್ನ ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯುವಕ ಯುವ ಮೋರ್ಚಾ ಅಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷ, ಶಾಸಕನಾಗಿ ಅನುಭವ ಇದೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಾವಿರಾರು ಜನರ ಪರಿಚಯದ ವ್ಯಕ್ತಿಯಾಗಿದ್ದಾರೆ. ಹೊಸ ಶಕ್ತಿಯಿಂದ ಬಿಜೆಪಿ ಎದ್ದು ಬರುತ್ತೆ. ಮುಂದೆ ಬಿಜೆಪಿ ವಿಜಯೇಂದ್ರ ನೇತೃತ್ವದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಎಂದು ಅವರು ಭರವಸೆ ವ್ಯಕ್ತಪಡಿಸಿದರು. ಹಿಂದೆ ಅತಿವೃಷ್ಟಿ ಆದಾಗ ಮಾನ್ಯ ಯಡಿಯೂರಪ್ಪನವರು ಡಬ್ಬಿ ಹಿಡ್ಕೊಂಡು ಬೀದಿ ಮೇಲೆ ಭಿಕ್ಷೆ ಬೇಡಿದ್ರು. ನಮ್ಮೆಲ್ಲರಿಗೂ ಕೂಡ ನೆನಪಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಕ್ಷಣ ಬಹುಶಃ ದೀಪಾವಳಿ ಹಬ್ಬ ಅಂತ ಕಾಣಿಸ್ತದೆ. ಆ ಹಬ್ಬನ ಅಲ್ಲಿ ಅವ್ರ ಜೊತೆಗೆ ಯಾರು ನಿರಾಶ್ರಿತರಾಗಿದ್ದರು ಅವ್ರ ಜೊತೆಗೆ ಆಚರಿಸಿದ್ರು. ಇದು ಬದ್ಧತೆ, ಇದು ಒಂದು ಹೃದಯವಂತಿಕೆ. ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸರ್ಕಾರವಾಗಿ ಜನಕ್ಕೆ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ರೋಲ್ ಮಾಡ್ಯಾರ. ಸಿದ್ದರಾಮಯ್ಯನವರು ಇವತ್ತು ಡ್ಯಾನ್ಸ್ ಮಾಡ್ತಾರೆ. ಹೋಗಿ ಸಿದ್ದರಾಮಯ್ಯನವರು ಆರಾಮ್ಸೆ ಇದ್ದಾರೆ. ಅವರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲೂ ಓಡಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ರೀತಿಯಿಂದ ಬರ ಕಾಡ್ತಾ ಇದ್ದರೂ ಕೂಡ ರೈತರು ಹಾಕಿರ್ತಕ್ಕಂಥ ಬೆಳೆಗಳು ನಾಶ ಆಗಿದ್ದಾವೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ವಿದ್ಯುತ್ ಅಭಾವ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ಸರ್ಕಾರ ತಂದೇನೂ ಇಲ್ಲ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ದಿನ ಬೆಳಗಾದರೆ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸೋದು, ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಹೇಳೋದು, ಇದನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಹತ್ರ ನಿಯೋಗ ತಗೊಂಡೋಗ್ಲಿಕ್ಕೆ ಏನು ಮಾಡಿದ್ದಾರೆ ಇವರು? ರಾಜ್ಯದಲ್ಲಿ ಸರ್ವಪಕ್ಷಗಳನ್ನ ಸಭೆಯನ್ನು ಕರೆದಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಲಹೆ ಏನು ಅಂತ ಕೇಳಿದ್ದಾರೆ. ಯಾವುದನ್ನು ಕೂಡ ಮಾಡ್ದೇನೆ ಅವ್ರ ಹತ್ರ ಇದ್ದ ದುಡ್ಡನ್ನು ಕೂಡ ಇವತ್ತು ಕೇಂದ್ರ ಕಳಿಸಿರ್ತಕ್ಕಂಥ NDRFನಲ್ಲಿ 900 ಕೋಟಿ ಇದೆ ಸರ್ಕಾರದ ಹತ್ರ. ಅದನ್ನು ಕೂಡ ರಿಲೀಸ್ ಮಾಡಲಿಲ್ಲ. SDRFನಲ್ಲಿ ಹಣನ ರಿಲೀಸ್ ಮಾಡಲಿಲ್ಲ. ಇನ್ನೂ ಕೂಡ ಕುಳೆ ಹೋಗ್ತಾ ಇದ್ದಾರೆ ಜನ. ಕೈಗಳಿಗೆ ಕೆಲಸ ಕೊಡಬೇಕಾಗಿದೆ. ಬರುವಂಥ ಬೇಸಿಗೆ ಹೆಚ್ಚು ಕಮ್ಮಿ ಜನವರಿ ನಂತರ ಅತ್ಯಂತ ಭೀಕರವಾದಂಥ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಕುಡಿಯೋ ನೀರು ಹೇಗೆ ಒದಗಿಸ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಇಂಥ ಸ್ಥಿತಿನಲ್ಲಿ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರದ ಈ ನಡೆಯನ್ನು ಖಂಡಿಸ್ತೇವೆ.